ಗಂಗಾವತಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಸವಣೂರಿನ ಆರ್ಎಲ್ ತಾಡಿ ದೇವಸ್ಥಾನಕ್ಕೆ ಭೇಟಿ ನೀಡಿದರು. ಆರ್ಎಲ್ ತಾಡಿ ಇರುವೇರು ಉಳ್ಳಾಕ್ಲು ಕಡೆಂಜೋಡಿ ತಾಯಿ ಹಾಗೂ ಪರಿವಾರ ದೇವಸ್ಥಾನಕ್ಕೆ ಕಳೆದ ಮೇ 13ರಂದು ದೇವಸ್ಥಾನದ ಬ್ರಹ್ಮಕಲಶೋತ್ಸವಕ್ಕೆ ಆಗಮಿಸಬೇಕಾಗಿದ್ದಂತಹ ರೆಡ್ಡಿ ಅವರು ಆಂಧ್ರ ಪ್ರದೇಶದ ಓಬಳಾಪುರಂ ಅಕ್ರಮ ಗಣಿಗಾರಿಕೆ ಪ್ರದೇಶದಲ್ಲಿ ಸಿಲುಕಿ ಆಗಮಿಸಲು ಸಾಧ್ಯವಾಗಿರಲಿಲ್ಲ. ಹಾಗಾಗಿ ಮೇ 13ರಂದು ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಾರಂಭದಲ್ಲಿ ದೈವದ ಬಳಿ ಜನಾರ್ದನ ರೆಡ್ಡಿ ಆಪ್ತರು ಜೈಲಿನಿಂದ ಬಿಡುಗಡೆಗೆ ಮೊರೆ ಇಟ್ಟಿದ್ರು. ಇಂದಿನಿಂದ 1 ತಿಂಗಳ ಒಳಗಡೆ ಜೈಲಿನಿಂದ ಬಿಡುಗಡೆ ಆಗ್ತಾರೆ ಎಂದು ದೈವ ಕೂಡ ನುಡಿದಿತ್ತು. ಆ ವಿಚಾರ ತಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಇದೀಗ ಗ್ರಾಮದ ದೈವ ಕೆಡೆಂಜೋಡಿ ತಾಯಿ ದೈವ ರೆಡ್ಡಿಗೆ ಜೈಲಿನಿಂದ ಬಿಡುಗಡೆಯಾಗುವ ಅಭಯ ನೀಡಿತ್ತು. ದೈವದ ಅಭಯದಂತೆ 1 ತಿಂಗಳ ಒಳಗೆ ಗಾಲಿ ಜನಾರ್ದನ ರೆಡ್ಡಿ ಅವರು ಬಿಡುಗಡೆಯಾಗಿದ್ರು. ಹಾಗಾಗಿ ಇಂದು ಸವಣೂರಿನಲ್ಲಿರುವ ಇರುವೇರು ಉಳ್ಳಾಕ್ಲು ಮತ್ತು ಕಡೆಂಜೋಡಿ ತಾಯಿ ಆರ್ಎಲ್ ತಾಡಿ ದೇವಸ್ಥಾನಕ್ಕೆ ಭೇಟಿ ನೀಡಿದರು. ಬಿಡುಗಡೆಯ 1.5 ತಿಂಗಳ ಬಳಿಕ ಸಂಕ್ರಮಣದ ವಿಶೇಷ ದಿನದಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಸೇವೆ ಸಲ್ಲಿಸಿದ್ದಾರೆ. ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್, ಸುಳ್ಯ ಶಾಸಕಿ ಭಾಗೀರಥಿ ಮುರುಳ್ಯ, ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಬೊಟ್ಯಾಡಿ ಮೊದಲಾದವರಿದ್ದರು. ದೈವದ ಮೇಲೆ ನನಗೆ ಅಪಾರವಾದ ವಿಶ್ವಾಸವಿದ್ದು ಗ್ರಾಮಸ್ಥರು ನನ್ನನ್ನು ಪ್ರೀತಿಯಿಂದ ಕರೆದು ನನ್ನ ಬಗ್ಗೆ ದೈವದಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಅವರ ಪ್ರೀತಿ ವಿಶ್ವಾಸಕ್ಕೆ ಮಣಿದು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ ಎಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು. ಶಿಲಾನ್ಯಾಸ ನೆರವೇರಿದೆ. ರಾಜಕೀಯ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ. ಅವರ ದಾಂಪತ್ಯ ಜೀವನ, ಕುಟುಂಬ ಜೀವನ ಇನ್ನಷ್ಟು ಸುಖಮಯವಾಗಿ. ಇಲ್ಲೇ ಇದ್ದಾನೆ ಅನ್ನುವಂಥ ಒಂದು ನಂಬಿಕೆ ಬರುವಂಥ ಒಂದು ಪುಣ್ಯಕ್ಷೇತ್ರಗಳು ಇರುವಂಥ ಭೂಮಿ ಇದು. ಸೊ ನಾನು ಇದೇ ಗ್ರಾಮಕ್ಕೆ, ಇಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಪ್ರಶಾಂತ್ ಅವರ ಪ್ರೋಗ್ರಾಮ್ ಆಯಿತು. ಅವರಿಲ್ಲಿ ದೈವ ಕಾರ್ಯಕ್ರಮ ನಡೀತಾ ಇದೆ. ದೇವಸ್ಥಾನ ಜೀರ್ಣೋದ್ಧಾರ ಆಯಿತು ಅಂತ ಕಳೆದ ಮೇ 14ಕ್ಕೆ ನಾನು ಬರಬೇಕಾಯಿತು. ಆದರೆ ಕೋರ್ಟ್ ವಿಚಾರಗಳು ಬಂದಿತ್ತು. ಸೊ ನಾನು ಮತ್ತೆ ಒಂದು ಕಾನೂನಿನ ಸಂಕಷ್ಟದಲ್ಲಿದ್ದಾಗ ಇಡೀ ಗ್ರಾಮದವರು ನಾನು ಈ ಕಾರ್ಯಕ್ರಮಕ್ಕೆ ಬರದೇ ಹೋದರೂ ಕೂಡ ಪ್ರತಿಯೊಬ್ಬರೂ ಕೂಡ ಕಾರ್ಣಿಕದ ಒಂದು ಪ್ರಶ್ನೆಯನ್ನು ಕೇಳಿ ದೈವ ವಾಕ್ಯ ಅಂದರೆ ಒಂದು 30 ದಿವಸದ ಒಳಗಡೆ ಅವರು ಹೊರಗಡೆ ಬರ್ತಾರೆ ಅಂತ ಹೇಳಿರುವಂಥದ್ದು. ಅದಕ್ಕೆ ತಕ್ಕ ಹಾಗೆಯೇ ನಾನು 3 ದಿವಸ ಮುಂಚೆನೇ ಹೊರಗಡೆ ಬಂದಿರುವಂಥದ್ದು. ಮತ್ತು ಇವತ್ತು ಇಲ್ಲಿ ಈ ಭಾಗದಲ್ಲಿ ಒಂದು ಸಂಕ್ರಮಣದ ವಿಶೇಷವಾದ ದಿನ ಆಗಿರೋ ಕಾರಣ ಇವತ್ತು ಬಂದು ಆ ದೈವಕ್ಕೆ ಕೃತಜ್ಞತೆಗಳನ್ನ ಭಕ್ತಿಪೂರ್ವಕವಾಗಿ ಸಲ್ಲಿಸೋದಕ್ಕೆ ನಾನು ಇಲ್ಲಿಗೆ ಬಂದೇನೆ. ನೋಡಿ, ಇವತ್ತು ಈ ಜಗತ್ತಲ್ಲಿ ನಾವು ಹಸು ಪಕ್ಷಿಗಳು 82 ಲಕ್ಷ ಕೋಟಿ ಜೀವರಾಶಿಗಳು ಒಂದು ಕಡೆ ಇದ್ದರೆ ಅದರಲ್ಲಿ ಒಂದು ಮಾನವ ಜನ್ಮ ಅನ್ನುವಂಥದ್ದು ಅತ್ಯಂತ ಉತ್ತಮವಾಗಿರುವಂಥದ್ದು. ಸೊ ನಾವು ಆ ದೈವವನ್ನು, ಭಗವಂತನ ನಂಬೇ ನಾವು ಜೀವನ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ಕೂಡ ವಿಧಿ ಅನ್ನೋದು ಅವರು ಏನು ನಮ್ಮ ಹಣೆ ಬರಹದಲ್ಲಿ ಬರೆದಿರ್ತಾರೆ ಅದ್ರ ಪ್ರಕಾರ ಹೋಗ್ತಾ ಇರ್ತೀವಿ. ಹಾಗಾಗಿ ದೈವದ ಮೇಲೆ ನನಗೆ ಮೊದಲಿಂದ ಕೂಡ ನಂಬಿಕೆ ಮತ್ತು ವಿಶ್ವಾಸ. ಮತ್ತು ಈ ಭಾಗದ ಜನರು ಯಾರೂ ನನಗಿಲ್ಲಿ ಬಂಧು ಬಳಗ ಸ್ನೇಹಿತರು ಕೂಡ ಅಲ್ಲ. ಒಬ್ಬ ಸಾಮಾನ್ಯ ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತ ಪ್ರಶಾಂತ್ ತಮ್ಮ ಗ್ರಾಮದಲ್ಲಿ ಆಗ್ತಾ ಇರುವಂಥ ಈ ಕಾರ್ಯಕ್ರಮಕ್ಕೋಸ್ಕರ ನನ್ನನ್ನು ಪ್ರೀತಿಯಿಂದ ಗ್ರಾಮದವ್ರು ಬಂದು ಆಹ್ವಾನ ಮಾಡಿದ್ದಕ್ಕೆ